Hi friends, welcome to Madhura Kannada Kalyana channel. In today's class, we are going to see a beautiful conversation. Before that, anyone is new to my channel, please subscribe Madhura Kannada Kalyana and hit the bell icon to get notification of more learning videos. Lesson 28, Coconut Tree. Tengina Mara. Tengina Mara. So friends, Tengu means coconut, Mara means tree. So, Tengina Mara means coconut tree. Children are playing in the coconut garden. ಮಕ್ಕಳು ತೆಂಗಿನ ತೋಟದಲ್ಲಿ ಆಟ ಆಡುತ್ತಿದ್ದಾರೆ. ಮಕ್ಕಳು ತೆಂಗಿನ ತೋಟದಲ್ಲಿ ಆಟ ಆಡುತ್ತಿದ್ದಾರೆ. So friends, ಮಕ್ಕಳು means children. What they are doing? Playing. ಆಟ ಆಡುತ್ತಿದ್ದಾರೆ. ಆಟ means play. ಆಡುತ್ತಿದ್ದಾರೆ, ಪ್ಲೇಯಿಂಗ್, ಪ್ರೆಸೆಂಟ್ ಟೆನ್ಸ್, ಆಡುತ್ತಿದ್ದಾರೆ, ಸ್ಟಿಲ್ ದೇ ಆರ್ ಪ್ಲೇಯಿಂಗ್. ಸೊ ಫ್ರೆಂಡ್ಸ್, ಯು ಕ್ಯಾನ್ ಸಿ ವೇರ್ ದೇ ಆರ್ ಪ್ಲೇಯಿಂಗ್. ಎಲ್ಲಿ ಆಟ ಆಡುತ್ತಿದ್ದಾರೆ? ತೆಂಗಿನ ತೋಟದಲ್ಲಿ. ಎಲ್ಲಿ? ತೆಂಗಿನ ತೋಟದಲ್ಲಿ. ಕೋಕೋನಟ್ ಗಾರ್ಡನ್. ತೋಟ ಪ್ಲಸ್ ಅಲ್ಲಿ ಬಿಕಮ್ಸ್ ತೋಟದಲ್ಲಿ. ರಾಮು, ಹೌ ಬ್ಯೂಟಿಫುಲ್ ಇಸ್ ದಿಸ್ ಗಾರ್ಡನ್? ಈ ತೋಟ ಎಷ್ಟು ಸುಂದರವಾಗಿದೆ. ಈ ತೋಟ, ದಿಸ್ ಗಾರ್ಡನ್. ಎಷ್ಟು ಮೀನ್ಸ್ ಹೌ ಮಚ್. ಸುಂದರವಾಗಿದೆ. ಸುಂದರ ಪ್ಲಸ್ ಆಗಿದೆ ಬಿಕಮ್ಸ್ ಸುಂದರವಾಗಿದೆ. ಸುಂದರ ಮೀನ್ಸ್ ಬ್ಯೂಟಿಫುಲ್, ಆಗಿದೆ ಮೀನ್ಸ್ ಇಟ್ ಈಸ್. ಸೊ ಹೌ ಬ್ಯೂಟಿಫುಲ್ ಈಸ್ ದಿಸ್ ಗಾರ್ಡನ್. ಈ ತೋಟ ಎಷ್ಟು ಸುಂದರವಾಗಿದೆ. So friends, you can make your own sentences easily. Instead of ತೋಟ, you can use many things like car. ಈ ಕಾರ್ ಎಷ್ಟು ಸುಂದರವಾಗಿದೆ, like that. ರಾಜು, yes ರಾಮು, I like this coconut garden very much. ಹೌದು ರಾಮು, ಈ ತೆಂಗಿನ ತೋಟ ಅಂದರೆ ನನಗೆ ತುಂಬ ಇಷ್ಟ. ಹೌದು ಮೀನ್ಸ್ ಎಸ್. ಹೌದು ರಾಮು, ಎಸ್ ರಾಮು. ಈ ತೆಂಗಿನ ತೋಟ, ದಿಸ್ ಕೋಕೋನಟ್ ಗಾರ್ಡನ್. ಅಂದರೆ ಮೀನ್ಸ್ ಇಷ್ಟ, ಲೈಕ್. ತುಂಬ ಇಷ್ಟ, ಲೈಕ್ ವೆರಿ ಮಚ್. ಸೊ ನಾನು ಮೀನ್ಸ್ ಐ, ನನಗೆ, ಫಾರ್ ಮೀ, ಐ ಲೈಕ್ ದಿಸ್ ಕೋಕೋನಟ್ ಗಾರ್ಡನ್ ವೆರಿ ಮಚ್. ನನಗೆ ಈ ತೆಂಗಿನ ತೋಟ ಅಂದರೆ ತುಂಬ ಇಷ್ಟ. ರಾಣಿ, ಡೂ ಯು ನೋ ಅನದರ್ ನೇಮ್ ಫಾರ್ ದಿಸ್ ಕೋಕೋನಟ್ ಟ್ರೀ? ಈ ತೆಂಗಿನ ಮರಕ್ಕೆ ಇನ್ನೊಂದು ಹೆಸರಿದೆ ಗೊತ್ತೇ? ಸೊ ಫ್ರೆಂಡ್ಸ್, ಇನ್ನೊಂದು ಮೀನ್ಸ್ ಅನದರ್. ಇನ್ನೊಂದು ಹೆಸರು, ಅನದರ್ ನೇಮ್. ಇದೆ, ಹೆಸರು ಪ್ಲಸ್ ಇದೆ, ಹೆಸರಿದೆ. ಇದೆ ಮೀನ್ಸ್ ಈಸ್ ದೇರ್, ಇಟ್ ಈಸ್ ದೇರ್. ಈ ತೆಂಗಿನ ಮರ, ದಿಸ್ ಕೋಕೋನಟ್ ಟ್ರೀ. ಈ ತೆಂಗಿನ ಮರಕ್ಕೆ, ಫಾರ್ ದಿಸ್ ಕೋಕೋನಟ್ ಟ್ರೀ. ಗೊತ್ತೇ? ಗೊತ್ತೇ ಮೀನ್ಸ್ ಶಿ ಈಸ್ ಆಸ್ಕಿಂಗ್, ಡೂ ಯು ನೋ? ರಾಮು, ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ರಾಣಿ, ಕೋಕೋನಟ್ ಟ್ರೀ ಈಸ್ ಆಲ್ಸೋ ಕಾಲ್ಡ್ ಕಲ್ಪವೃಕ್ಷ. ತೆಂಗಿನ ಮರವನ್ನು ಕಲ್ಪವೃಕ್ಷ ಎಂದು ಸಹ ಕರೆಯುವುದುಂಟು. ಸೊ ಫ್ರೆಂಡ್ಸ್, ಹಿಯರ್ ಕರೆ ಮೀನ್ಸ್ ಕಾಲ್. ಕರೆಯುವುದು ಮೀನ್ಸ್ ಇಟ್ ಈಸ್ ಕಾಲ್ಡ್. ಉಂಟು ಮೀನ್ಸ್ ಎಸ್. ಸೊ ಹೌ ಇಟ್ ಈಸ್ ಕಾಲ್ಡ್? ಏನೆಂದು ಕರೆಯುವುದು? ಕಲ್ಪವೃಕ್ಷ ಎಂದು. ಕಾಲ್ಡ್ ಆಸ್ ಕಲ್ಪವೃಕ್ಷ. ಎಂದು ಸಹ, ಸಹ ಮೀನ್ಸ್ ಆಲ್ಸೋ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕಲ್ಪವೃಕ್ಷ. ವಿಚ್ ಒನ್? ಯಾವುದನ್ನು? ತೆಂಗಿನ ಮರವನ್ನು, ಕೋಕೋನಟ್ ಟ್ರೀ. ಮೇಘ, ವಾಟ್ ಈಸ್ ಕಲ್ಪವೃಕ್ಷ? ಕಲ್ಪವೃಕ್ಷ ಎಂದರೇನು? ಸೊ ಫ್ರೆಂಡ್ಸ್, ಯು ಕ್ಯಾನ್ ಸಿ ಹಿಯರ್ ಎಂದರೇನು. ಎಂದರೆ ಪ್ಲಸ್ ಏನು ಬಿಕಮ್ಸ್ ಎಂದರೇನು. ಏನು ಮೀನ್ಸ್ ವಾಟ್. ಎಂದರೆ ಮೀನ್ಸ್ ಕಲ್ಪವೃಕ್ಷ ಎಂದರೆ ಏನು. ವಾಟ್ ಈಸ್ ಮೆಂಟ್ ಬೈ ಕಲ್ಪವೃಕ್ಷ. ರಾಣಿ, coconut tree provides us with many things like tender coconut, coconut oil, coconut milk, brooms, basket,
ಮ್ಯಾಟ್ಸ್, ಫೈರ್ವುಡ್, ರೋಪ್ಸ್, ಹಟ್ಸ್ ಎಕ್ಸೆಟ್ರಾ. ತೆಂಗಿನ ಮರವು ನಮಗೆ ಎಳನೀರು, ಕೊಬ್ಬರಿ ಎಣ್ಣೆ, ತೆಂಗಿನಕಾಯಿ ಹಾಲು, ಪೊರಕೆ, ಬುಟ್ಟಿ, ಚಾಪೆ, ಸೌದೆ, ಹಗ್ಗ, ಗುಡಿಸಿಲು ಇತ್ಯಾದಿ ಕೊಡುತ್ತದೆ. ಸೊ ಫ್ರೆಂಡ್ಸ್, ಹಿಯರ್ ಕೊಡು ಮೀನ್ಸ್ ಗಿವ್. ಕೊಡುತ್ತದೆ ಮೀನ್ಸ್ ಇಟ್ ಗಿವ್ಸ್. ವಿಚ್ ಗಿವ್ಸ್? ಯಾವುದು ಕೊಡುತ್ತದೆ? ತೆಂಗಿನ ಮರವು ಕೊಡುತ್ತದೆ. ಕೊಕೊನಟ್ ಟ್ರೀ ಗಿವ್ಸ್. ವಾಟ್ ಆಲ್ ಇಟ್ ಗಿವ್ಸ್? ಏನೆಲ್ಲ ಕೊಡುತ್ತದೆ? ಕೊಬ್ಬರಿ ಎಣ್ಣೆ ಮೀನ್ಸ್ ಕೊಕೊನಟ್ ಆಯಿಲ್, ತೆಂಗಿನಕಾಯಿ ಹಾಲು, ಹಾಲು ಮೀನ್ಸ್ ಮಿಲ್ಕ್, ತೆಂಗಿನಕಾಯಿ ಹಾಲು ಮೀನ್ಸ್ ಕೊಕೊನಟ್ ಮಿಲ್ಕ್, ಪೊರಕೆ ಮೀನ್ಸ್ ಬ್ರೂಮ್ಸ್, ಬುಟ್ಟಿ ಮೀನ್ಸ್ ಬ್ಯಾಸ್ಕೆಟ್, ಚಾಪೆ means mat, saude means firewood, hagga means rope, gudisalu means hut, ityadi means etc. Rani. Coconut is also used in cooking, worship and other auspicious occasions like marriage, festivals etc. ತೆಂಗನ್ನು ಅಡುಗೆ, ಪೂಜೆ, ಮದುವೆ, ಹಬ್ಬ ಮುಂತಾದ ಶುಭ ಸಂದರ್ಭಗಳಲ್ಲಿ ಉಪಯೋಗಿಸುತ್ತಾರೆ. So friends, here aduge means cooking, pooje worship, maduve marriage, habba festival, shubha auspicious, sandarbha occasion, ಸಂದರ್ಭಗಳಲ್ಲಿ, ಸಂದರ್ಭಗಳು ಪ್ಲಸ್ ಅಲ್ಲಿ ಸಂದರ್ಭಗಳಲ್ಲಿ. So friends, you can see the plurals. ಸಂದರ್ಭ means occasion, ಸಂದರ್ಭಗಳು means many auspicious occasions. ಉಪಯೋಗಿಸುತ್ತಾರೆ. ಉಪಯೋಗಿಸು means use it. ಉಪಯೋಗಿಸುತ್ತಾರೆ means they make use of. ಯಾವುದನ್ನು? which one? ತೆಂಗನ್ನು, coconut. ರಾಣಿ. Not only this, our elders used to plant them in front of the house as a symbol of good fortune. ಇಷ್ಟು ಮಾತ್ರವಲ್ಲ, ಹಿಂದಿನ ಕಾಲದವರು ತೆಂಗಿನ ಮರವನ್ನು ಶುಭ ಸಂಕೇತಕ್ಕೆ ಮನೆಯ ಎದುರು ನೆಡುತ್ತಿದ್ದರು. ಇಷ್ಟು ಮೀನ್ಸ್ ದಿಸ್ ಮಚ್. ಇಷ್ಟು ಮಾತ್ರವಲ್ಲ, ಮಾತ್ರ ಪ್ಲಸ್ ಅಲ್ಲ, ಮಾತ್ರವಲ್ಲ, ಇಷ್ಟು ಮಾತ್ರವಲ್ಲ, ನಾಟ್ ಓನ್ಲಿ ದಿಸ್ ಮಚ್. ಶುಭ ಮೀನ್ಸ್ ಗುಡ್, ಫಾರ್ಚೂನ್. ಸಂಕೇತ, ಸಂಕೇತ ಮೀನ್ಸ್ ಸಿಂಬಲ್. ಶುಭ ಸಂಕೇತಕ್ಕೆ ಮೀನ್ಸ್ ಸಿಂಬಲ್ ಆಫ್ ಗುಡ್ ಫಾರ್ಚೂನ್. ನೆಡು ಮೀನ್ಸ್ ಪ್ಲ್ಯಾಂಟ್, ನೆಡುತ್ತಿದ್ದರು, ದೇ ವರ್ ಪ್ಲ್ಯಾಂಟಿಂಗ್. ಮನೆಯ ಎದುರು, ಇನ್ ಫ್ರಂಟ್ ಆಫ್ ದ ಹೌಸ್. ಮನೆ ಮೀನ್ಸ್ ಹೌಸ್, ಎದುರು ಮೀನ್ಸ್ ಫ್ರಂಟ್, ಇನ್ ಫ್ರಂಟ್ ಆಫ್ ದ ಹೌಸ್. ಹೂ ವರ್ ಪ್ಲ್ಯಾಂಟಿಂಗ್? ಯಾರು ನೆಡುತ್ತಿದ್ದರು? ಹಿಂದಿನ ಕಾಲದವರು, ಓಲ್ಡರ್ ಜನರೇಷನ್ ಪೀಪಲ್. ಸೊ ಇಷ್ಟು ಮಾತ್ರವಲ್ಲ, ಹಿಂದಿನ ಕಾಲದವರು ತೆಂಗಿನ ಮರವನ್ನು ಶುಭ ಸಂಕೇತಕ್ಕೆ ಮನೆಯ ಎದುರು ನೆಡುತ್ತಿದ್ದರು. ರಾಣಿ. ಲೈಕ್ ದಿಸ್ ಕೊಕೊನಟ್ ಟ್ರೀ ಈಸ್ ಯೂಸ್ಡ್ ಇನ್ ಮೆನಿ ಡಿಫ್ರೆಂಟ್ ವೇಸ್. ಹೀಗೆ ತೆಂಗಿನ ಮರವು ಹಲವು ಬಗೆಯಲ್ಲಿ ಉಪಯೋಗಕಾರಿಯಾಗಿದೆ. ಸೊ ಫ್ರೆಂಡ್ಸ್, ಲೈಕ್ ದಿಸ್ ಮೀನ್ಸ್ ಹೀಗೆ, ಹಾಗೆ ಮೀನ್ಸ್ ಲೈಕ್ ದ್ಯಾಟ್, ಹೀಗೆ ಮೀನ್ಸ್ ಲೈಕ್ ದಿಸ್. ಹಲವು ಬಗೆ, ಮೆನಿ ಡಿಫ್ರೆಂಟ್ ವೇಸ್. ಬಗೆ ಮೀನ್ಸ್ ವೇಸ್. ಹಲವು ಮೀನ್ಸ್ ಡಿಫ್ರೆಂಟ್ ಆರ್ ಮೆನಿ. ಹಲವು. ಇಟ್ ಈಸ್ ಎ ಪೇರ್ ವರ್ಡ್, just like jodi pada. In Kannada we say jodi pada. We should always say that together only. So ಹಲವು ಬಗೆಯಲ್ಲಿ, in many different ways. ಉಪಯೋಗಕಾರಿಯಾಗಿದೆ means it is used. ಆಗಿದೆ, it is. ಯಾವುದು? ತೆಂಗಿನ ಮರವು, coconut tree. ಮೇಘ. Having known the greatness about coconut tree, we are very happy. ನಮಗೆ ತೆಂಗಿನ ಮರದ ಮಹಿಮೆಯನ್ನು ತಿಳಿದ ಮೇಲೆ ತುಂಬ ಖುಷಿಯಾಯಿತು. ಸೊ ಫ್ರೆಂಡ್ಸ್, ಹಿಯರ್ ಖುಷಿ ಮೀನ್ಸ್ ಹ್ಯಾಪಿ. ಖುಷಿ ಆಯಿತು, ಪಾಸ್ಟ್ ಟೆನ್ಸ್. ವಿ ಬಿಕೇಮ್ ಹ್ಯಾಪಿ, ತುಂಬ ಖುಷಿಯಾಯಿತು, ವೆರಿ ಹ್ಯಾಪಿ. ತಿಳಿದ ಮೀನ್ಸ್ ನೋ, ತಿಳಿದ ಮೇಲೆ, ಆಫ್ಟರ್ ನೋಯಿಂಗ್. ಮಹಿಮೆಯನ್ನು, ಮಹಿಮೆ ಪ್ಲಸ್ ಅನ್ನು, ಮಹಿಮೆಯನ್ನು.
ಮಹಿಮೆ ಮೀನ್ಸ್ ಗ್ರೇಟ್ನೆಸ್. ಹೂಸ್ ಗ್ರೇಟ್ನೆಸ್? ಯಾರ ಮಹಿಮೆ? ತೆಂಗಿನ ಮರದ ಮಹಿಮೆ. ಗ್ರೇಟ್ನೆಸ್ ಆಫ್ ದ ಕೊಕೊನಟ್ ಟ್ರೀ. ಸೊ ನಮಗೆ ತೆಂಗಿನ ಮರದ ಮಹಿಮೆಯನ್ನು ತಿಳಿದ ಮೇಲೆ ತುಂಬ ಖುಷಿಯಾಯಿತು. ವಿ ಬಿಕೇಮ್ ವೆರಿ ಹ್ಯಾಪಿ ಆಫ್ಟರ್ ನೋಯಿಂಗ್ ದ ಗ್ರೇಟ್ನೆಸ್ ಆಫ್ ದ ಕೊಕೊನಟ್ ಟ್ರೀ. ರಾಮು, ಕಮ್ ಆಲ್, ಮದರ್ ಈಸ್ ಕಾಲಿಂಗ್ ಫಾರ್ ಲಂಚ್, ಲೆಟ್ಸ್ ಗೋ. ಎಲ್ಲರೂ ಬನ್ನಿ, ಅಮ್ಮ ಊಟಕ್ಕೆ ಕರೆಯುತ್ತಿದ್ದಾಳೆ, ಹೋಗೋಣ. ಎಲ್ಲರೂ, ಎಲ್ಲರೂ ಮೀನ್ಸ್ ಆಲ್ ಆಫ್ ಯು. ಬನ್ನಿ, ಕಮ್. ಕರೆ, ಕಾಲ್. ಸೊ ಫ್ರೆಂಡ್ಸ್, ವಿ ಸಿ ಪ್ರೆಸೆಂಟ್ ಟೆನ್ಸ್ ಹಿಯರ್. ಕರೆಯುತ್ತಿದ್ದಾಳೆ, ಶಿ ಈಸ್ ಕಾಲಿಂಗ್. ವೈ ಶಿ ಈಸ್ ಕಾಲಿಂಗ್? ಏತಕ್ಕೆ? ಊಟಕ್ಕೆ ಕರೆಯುತ್ತಿದ್ದಾಳೆ. ಶಿ ಈಸ್ ಕಾಲಿಂಗ್ ಫಾರ್ ಲಂಚ್. ಹೋಗು ಮೀನ್ಸ್ ಗೋ. ಹೋಗೋಣ ಮೀನ್ಸ್ ಲೆಟ್ಸ್ ಗೋ. ಇನ್ ಅದರ್ ವರ್ಡ್ಸ್, ಲೆಟ್ಸ್ ಗೋ ಫಾರ್ ಲಂಚ್. So friends, I hope you have enjoyed learning Kannada. Let's learn more new words, sentences and conversations in our next videos. Until then, thank you and bye-bye.